ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಷಷ್ಠಿ ಮಹೋತ್ಸವದ ಬ್ರಹ್ಮರಥೋತ್ಸವ ಇಂದು ಬೆಳಗ್ಗೆ ವಿಜೃಂಭಣೆಯಿಂದ ಭಕ್ತ ಸಮೂಹದೊಂದಿಗೆ ನಡೆಯಿತು. ಪ್ರಾತಃಕಾಲ ದೇವಸ್ಥಾನದ ಹೊರಾಂಗಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಉಮಾಮಹೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನೆರವೇರಿತು. ಬಳಿಕ ದೇವರು ರಾಜಾಂಗಣಕ್ಕೆ ಬಂದು ಶ್ರೀ ಸುಬ್ರಹ್ಮಣ್ಯ ದೇವರು ಬ್ರಹ್ಮರಥದಲ್ಲಿ ರಥಾರೂಢರಾಗಿ, ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರು ರಥಾರೂಢರಾದರು. ಆ ಬಳಿಕ ಆರಂಭದಲ್ಲಿ ಪಂಚಮಿ ರಥ ರಥಬೀದಿಯಲ್ಲಿ ಸಾಗಿತು. ರಾಜಬೀದಿಯಲ್ಲಿ ರಥ ಸಾಗುವ ವೇಳೆ ನಾಗಸ್ವರ, ಪಂಚವಾದ್ಯ, ಜಾಕಟೆ, ಶಂಖವಾದ್ಯ, ಚೆಂಡೆ ವಾದನದ ಹಿಮ್ಮೇಳನದಲ್ಲಿ ಆನೆ ಬಿರುದಾವಳಿಯ ಮೂಲಕ ನಡೆಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸುಬ್ರಹ್ಮಣ್ಯ. ಈ 2 ದಿನವೂ ಕೂಡ ದೇವಸೇನಾ ನಾಯಕನಿಗೆ ಪಟ್ಟಾಭಿಷಿಕ್ತವಾಗಿರತಕ್ಕಂಥ ದಿನಗಳಾದ್ದರಿಂದ ಈ ದಿನವನ್ನು ವೈಭವದಿಂದ ಆಚರಣೆ ಮಾಡಿದರೆ ಆಸುರಿ ಶಕ್ತಿಯ ವಿರುದ್ಧ ಹೋರಾಟ ಮಾಡಿ ದೈವಿ ಶಕ್ತಿಯನ್ನು ಪಡೆದು ಜಯಗಳಿಸಲಿಕ್ಕಾಗತ್ತೆ ಅಂತ ಹೇಳುವಂಥ ಒಂದು ನಂಬಿಕೆ, ಪ್ರಬಲವಾದ ನಂಬಿಕೆ ಮತ್ತು ಪುರಾಣ ಇತಿಹಾಸಗಳಲ್ಲಿ ಕಂಡಿರತಕ್ಕಂತಹ ಒಂದು ಸತ್ಯದ ಮೂಲಕವಾಗಿ ನಾವೆಲ್ಲ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಸ್ಕಂದ ಷಷ್ಠಿ ಎಂಬುದು ಅತ್ಯಂತ ಪ್ರಶಸ್ತವಾಗಿರತಕ್ಕಂತಹ ಒಂದು ಆಚರಣೆ. ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ದಿನ ಮಾಡುವಂಥ ಆಚರಣೆ. ಸುಬ್ರಹ್ಮಣ್ಯನ ಅನುಗ್ರಹದಿಂದ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಬುದ್ಧಿಗೆ ಬಹಳ ಶಕ್ತಿಯನ್ನು ಕೊಡ್ತಾನೆ. ಅವನ ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ, ಮಹಾಮತಿಂ ದಿವ್ಯ ಮಯೂರ ವಾಹನಂ ಅಂತ. ಮಯೂರ ವಾಹನವಾಗಿರತಕ್ಕಂಥ ಮಹಾಮತಿಯನು ಅಂತ. ಮಹಾಮತಿಯನ್ನು ಅವನು ಪಡೆದಿದ್ದರಿಂದ ಅವನನ್ನು ಉಪಾಸನೆ ಮಾಡಿದರೆ ನಮಗೂ ಕೂಡ ಮಹಾಮತಿಯನ್ನು ಕೊಡ್ತಾನೆ, ಸದ್ಬುದ್ಧಿಯನ್ನು ಕೊಡ್ತಾನೆ. ಹಾಗಾಗಿ ಆಸುರಿ ಶಕ್ತಿಯನ್ನು ಧಿಕ್ಕಾರ ಮಾಡಿ ದೈವಿ ಶಕ್ತಿಯೊಂದಿಗೆ ಬದುಕಲಿಕ್ಕೆ ಭಗವಂತ ಪ್ರೇರಣೆ ಕೊಡ್ತಾನೆ ಎಂಬ ಕಾರಣಕ್ಕೋಸ್ಕರ ಈ ಆಚರಣೆಗಳು ನಡೀತವೆ. ಪಂಚಮಿ ದಿವಸ ಇವತ್ತು ವಿಶೇಷವಾಗಿ ಸುಬ್ರಹ್ಮಣ್ಯದಲ್ಲಿ ಪಂಚಮಿ ರಥ ಉತ್ಸವ ನಡೆಯುತ್ತೆ. ವಿವಿಧ ವೈಭವದ ಆಚರಣೆಗಳೊಂದಿಗೆ ವಿವಿಧ ಮಂಗಲವಾದ್ಯಗಳ ಪುರಸ್ಸರವಾಗಿ ಪಾಲಕಿ ಮತ್ತು ರಥದ ಮೂಲಕ ಭಗವಂತ ಆರಾಧನೆಗೊಳ್ಳುವುದರ ಮೂಲಕ ರಥಸ್ಥವಾಗಿರತಕ್ಕಂಥ ಭಗವಂತನ ದರ್ಶನದಿಂದ ಪುನರ್ಜನ್ಮವೇ ಬರುವುದಿಲ್ಲ ಅಂತ ಹೇಳುವಂಥ ಒಂದು ಮಾತು ಇರುವುದರಿಂದ ಭಗವಂತನನ್ನು ರಥದಲ್ಲಿ ಕುಳ್ಳಿರಿಸಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ನಮ್ಮ ಕರ್ನಾಟಕದ ಪವಿತ್ರ ಕ್ಷೇತ್ರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಒಂದು ಶ್ರೇಷ್ಠವಾದ ಜಾಗ ಅಂತ ಹೇಳ್ಬೋದು. ಅನೇಕ ಕಡೆಗಳಿಂದ ಇಲ್ಲಿಗೆ ಜನರು ಬರ್ತಾರೆ. ಅದುವೇ ಈ ಷಷ್ಠಿ ಅವತ್ತು ನಡೆಯುವಂಥ ರಥೋತ್ಸವ ನೋಡಲಿಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದೇವೆ ನಾವು. ಹಾಗೆ ಭಕ್ತಾದಿಗಳು ತಮ್ಮ ದೋಷ ಪರಿಹಾರ, ಸರ್ಪ ದೋಷ ಅಂಥದ್ದೆಲ್ಲ ಇದ್ದರೆ ಇಲ್ಲಿ ಪರಿಹಾರಕ್ಕೆ ಬರ್ತಾರೆ. ಅಂದರೆ ಈ 2 ವರ್ಷದಿಂದ ಇರಲಿಲ್ಲ, 2 ವರ್ಷಗಳಿಂದ ಈ ಕೊರೋನಾದಿಂದಾಗಿ ಎಲ್ಲರೂ ನಮಗೆ ಈ ಸಲ ಒಂದು ಮರು ಹಬ್ಬವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇವತ್ತು ನಾಳೆಗೆಲ್ಲರೂ ನಾವು ಕಾತರರಾಗಿದ್ದೇವೆ ತುಂಬ ವಿಜೃಂಭಣೆಯಿಂದ. ಈಗ ಕಳೆದ ಸಲ ಎಲ್ಲ ಇಲ್ಲಿ ಬೇಕಾದ ಹಾಗೆ ಜಾಗಗಳಿಲ್ಲ, ಅದೆಲ್ಲ ತುಂಬ ಈಗ ಎಲ್ಲವನ್ನು ಕೂಡ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಿ ಈ ಸಲ ತುಂಬ ವಿಜೃಂಭಣೆಯಿಂದ ಆಗ್ತಿದೆ ಅಂತ ಅನ್ನಿಸ್ತದೆ ನಮಗೆ. Vinayaka Marketing since 1995. One of the leading Winsome brand solar water heater, gas geyser and solar product sellers in coastal Karnataka. More than 35,000 plus satisfied customers and 180 dealers throughout Karnataka. Our products: Winsome solar water heaters ETC model, rooftop models, FPC normal and pressurized, ETC commercial, FPC commercial, solar with heat pump, solar rooftop, gas geyser, electric water heaters and inverters and batteries. Visit our showroom and get your hot water solutions today. Vinayaka Marketing, an ISO 9001-2015 certified company. City Point Building, Navabharat Circle near Ocean Pearl Hotel, Kodiyalbail, Mangaluru.